ವಿಟ್ಲ ಮೆಸ್ಕಾಂ ಉಪವಿಭಾಗದ ಜನಸಂಪರ್ಕ ಸಭೆಯಲ್ಲಿ ಗ್ರಾಹಕರು ಪ್ರಶ್ನೆಗಳ ಸುರಿಮಳೆಗೈದುದರಿಂದ ಪುತ್ತೂರು ಶಾಸಕ ಹಾಗೂ ಮೆಸ್ಕಾಂ ಅಧೀಕ್ಷಕರು ಮೆಸ್ಕಾಂ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಮಾಣಿಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಕುಮಾರ್ ಬಾಳೆಕಲ್ಲು ಅವರು ಮಾತನಾಡಿ, ಮುರುವ ಅಂಗನವಾಡಿ ಮೇಲೆ ವಿದ್ಯುತ್ ತಂತಿ ಅಪಾಯದ ಸ್ಥಿತಿಯಲ್ಲಿದೆ ಎಂದರು. ವಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್ ಮಾತನಾಡಿ, ಒಂದೇ ಪರಿವರ್ತಕದಿಂದ ವಿದ್ಯುತ್ ಪೂರೈಕೆ ಮಾಡುವುದರಿಂದ ತೊಂದರೆಯಾಗುತ್ತಿದೆ. ಇದರಿಂದ ಹಲವು ಮನೆಗಳ ವಿದ್ಯುತ್ ಉಪಕರಣಗಳು ಹಾನಿಯಾಗಿದೆ ಎಂದು ಹೇಳಿದರು. ಪುಣಚ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಹೇಶ್ ಶೆಟ್ಟಿ ಬಯಲಗುತ್ತು ಅವರು ಮಾತನಾಡಿ, 10 ಬಡವರ ಮನೆಗಳಿಗೆ ದೀನ್ ದಯಾಳ್ ಯೋಜನೆಯ ಮೂಲಕ ವಿದ್ಯುತ್ ಸೌಲಭ್ಯ ಒದಗಿಸಬೇಕು ಎಂದರು. ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಅವರು ವಿದ್ಯುತ್ ಬಿಲ್ ಪಾವತಿಸದ ಬಳಿಕವೂ ಹಿಂದಿನ ಸೇರ್ಪಡೆ ಎಂದು ಹೆಚ್ಚುವರಿ ಬಿಲ್ ಬರುತ್ತಿದೆ. ಅನಿಲಕಟ್ಟೆ ಅಬೂಬಕರ್ ಅವರು ಮಾತನಾಡಿ, ಅನಿಲಕಟ್ಟೆಯಲ್ಲಿ ಹೊಸ ಟಿಸಿ ಅಳವಡಿಸಲಾಗಿದೆ. ಕೆಲ ಮನೆಗಳಿಗೆ ಸಾಗುವ ವಿದ್ಯುತ್ ತಂತಿಗಳು ತೋಟದಲ್ಲಿ ಕಡಿದು ಬೀಳುತ್ತಿದೆ. ಅವುಗಳನ್ನು ಹೊರಭಾಗದಿಂದ ಹೊಸ ಟಿಸಿ ಮೂಲಕ ಸಂಪರ್ಕ ನೀಡಬಹುದು ಎಂದು ಸಲಹೆ ನೀಡಿದರು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿ, ಮೆಸ್ಕಾಂ ಅಧಿಕಾರಿಗಳಿಗೆ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ವೇತನ ಪಡೆಯುತ್ತಾರೆ. ಆದುದರಿಂದ ಅವರು ನೀಡುವ ಸೇವೆಯಲ್ಲಿ ಲೋಪವಾಗಬಾರದು. ವಿಟ್ಲ ಉಪವಿಭಾಗ ವ್ಯಾಪ್ತಿಯಲ್ಲಿ ಸಮರ್ಪಕವಾಗಿ ಬಿಲ್ ಪಾವತಿ ಮಾಡುತ್ತಾರೆ. ಅವರಿಗೆ ಗುಣಮಟ್ಟದ ವಿದ್ಯುತ್ ನೀಡುವುದು ಇಲಾಖೆಯ ಜವಾಬ್ದಾರಿ ಎಂದು ತಾಕೀತು ಮಾಡಿದರು. ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅರುಣ್ ಎಂ ವಿಟ್ಲ, ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾಧವ ಮಾವೆ, ಜಿಲ್ಲಾ ಪಂಚಾಯತ್ ಸದಸ್ಯೆ ಜಯಶ್ರೀ ಕೊಡಂದೂರು, ತಾಲೂಕು ಪಂಚಾಯತ್ ಸದಸ್ಯ ನಾರಾಯಣ್ ಶೆಟ್ಟಿ ಕುಲ್ಯಾರು, ವಿಟ್ಲ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಜಯಂತ್ ನಾಯಕ್, ಪಟ್ಟಣ ಪಂಚಾಯತ್ ಸದಸ್ಯರು, ಕಾರ್ಯನಿರ್ವಾಹಕ ಇಂಜಿನಿಯರ್ ಸಂತೋಷ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಜೋಶಿ ಉಪಸ್ಥಿತರಿದ್ದರು. ಟ್ರಾನ್ಸ್ಫಾರ್ಮರ್ಗಳಿರ್ಬೋದು, ನೀವು ಆ ಸ್ಟೇ ವೈರ್ ಎಲ್ಲಿ ನೈಲಾನ್ ವೈರ್ ಅಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಟಿಸಿ ಇಲ್ಲದೆ ಕರೆಂಟ್ ಕೊಟ್ಟಿದ್ದಾರೆ. ಟಿಸಿ ಹಾಕದೆ ಅಷ್ಟು ದೊಡ್ಡ ಹಾಲಿಗೆ ಕರೆಂಟ್ ಕೊಡುವಂಗಿಲ್ಲ. ಇಲ್ಲಿ ಅಪ್ಪಚ್ಚರಾಯ ಬಿಲ್ಡಿಂಗ್ ಒಂದೇ ಆಗಿದೆ, ಅಷ್ಟು ದೊಡ್ಡ ಬಿಲ್ಡಿಂಗ್ ಟಿಸಿ ಇಲ್ಲದೆ ಕರೆಂಟ್ ಕೊಟ್ಟಿದ್ದಾರೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯದ ಬಗ್ಗೆ ಹಲವಾರು ದೂರುಗಳು ನನಗೂ ಬರ್ತಾ ಇದೆ, ಮನೆ ಶಾಸಕರಿಗೂ ದೂರುಗಳು ಬರ್ತಾ ಇದೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.